Number 4, Jeevita.
ಧನ್ಯವಾದಗಳು. ನಂಬರ್ 5 ಸಮೃದ್ಧಿ. ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ದೇವಕಿ ನಂದನ ಗಾನಂದ ವಾಸ ಕೇಶವ ಹರಿ ಮಾಧವ ದೇವಕಿ ನಂದನ ರಾಧಾ ದೇವನೇ ಕೇಶವ ಹರಿ ಮಾಧವ ಗೋಕುಲ ಬಾಲಕ ಓಡಿ ಬಾಬಾ ಗೋಪಾಲ ಬಾಲಕ. ಧನ್ಯವಾದಗಳು. ನಂಬರ್ 6 ವೈಷ್ಣವಿ. ವಸುದೇವ ದೇವಕಿಯರ ಮಗನಾಗಿ ಅಷ್ಟಮದ ಗರ್ಭದಲ್ಲಿ ಅಷ್ಟಮಿಯನ್ನು ಜನಿಸಿದ ನಾನೇ ಶ್ರೀಕೃಷ್ಣ. ನನ್ನ ಸೋದರ ಮಾವನಾದ ಕಂಸನು ಅಧರ್ಮದಿಂದ ಮೆರೆಯುತ್ತಿದ್ದಾನೆ. ಕೃಷ್ಣನಿಂದಲೇ ತನಗೆ ಸಾವು ಎಂದು ತಿಳಿದ ಮೇಲೆ ಅವನ ನಿದ್ದೆ ಹಾರಿ ಹೋಗಿದೆ. ನನ್ನನ್ನು ಕೊಲ್ಲಲು ಅವನು ಅನೇಕ ಹಸುರನ್ನು ಕಲಿಸಿದ್ದ. ಆದರೆ ನಾನು ಎಲ್ಲ ಹಸುರನ್ನು ಕೊಂದು ಬಿಟ್ಟೆ. ಏನೇ ಇರಲಿ, ಎಂದಿನಂತೆ ನದಿ ತಟಕ್ಕೆ ಬಂದು ನಿಂತಿದ್ದೇನೆ. ಇವತ್ತು ನನ್ನ ಗೆಳೆಯರು ಎಲ್ಲಿ ಕಾಣಿಸುತ್ತಿಲ್ಲವಲ್ಲ, ಎಲ್ಲಿ ಹೋಗಿರಬಹುದು? ಗೋಪಾಲ, ಗೋಪಾಲ, ಗೋವಿಂದ, ಗೋವಿಂದ, ಗೋಪಾಲ, ಗೋವಿಂದ. ಇದೇನು ವಿಚಿತ್ರ, ಈ ಬೆಟ್ಟ ನಿನ್ನೆಲ್ಲ ಇಲ್ಲಿ ಇರಲಿಲ್ಲಲ್ಲ, ಇವತ್ತು ಇಲ್ಲಿ ಹೇಗೆ ಬಂತು? ಓಹೋ, ಅರ್ಥವಾಯಿತು. ನನ್ನನ್ನು ಕೊಲ್ಲಲು ನನ್ನ ಮಾವ ಘಾಸುರನ್ನು ಕಳಿಸಿದ್ದಾನೆ. ಎಲ್ಲವೋ ಘಾಸುರ, ಅಲ್ಲೇ ಮಾತಿನಿಂದ ಹೇಳುತ್ತಿದ್ದೀನಿ, ನನ್ನ ಗೆಳೆಯರನ್ನು ಬಿಟ್ಟು ಬಿಡು, ಇಲ್ಲವಾದರೆ ಪರಿಣಾಮವನ್ನು ಎದುರಿಸು.
ಅಘಾಸುರನನ್ನು ಕೊಂದು ಬಿಟ್ಟೆ, ನನ್ನ ಗೆಳೆಯರನ್ನು ರಕ್ಷಿಸಿದೆ. ಮಾವ, ನಿನ್ನ ಪಾಪದ ಕೊಡ ತುಂಬಿ ಹೋಗಿದೆ. ಇನ್ನೂ ನಿನ್ನನ್ನು ಉಳಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಲೋಕದ ಕಲ್ಯಾಣಕ್ಕಾಗಿ ನಿನ್ನನ್ನು ಕೊಲ್ಲಲು ಶ್ರೀಕೃಷ್ಣ ಬರುತ್ತಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಂಬರ್ 7 ಆರಾಧನಾ. वृंदावन कृष्ण नंदावन कृष्ण वृंदावन कृष्ण नंदावन कृष्ण नंद किशोर मुकुंद मुरारे नंदन नंदन वृंदावन कृष्ण नंदावन कृष्ण वृंदावन कृष्ण नंदावन कृष्ण वृंदावन कृष्ण नंदावन कृष्ण वृंदावन कृष्ण नंदावन कृष्ण ಧನ್ಯವಾದಗಳು. ನಂಬರ್ 8 ಆರೋಗ್ಯಂ ಪೂಜಾರಿ.
Thank you.